ಕೃಷಿ ಸಂಬಂಧದವರ ಒಂದು ಸಂಘ, ಅದು ರೈತ ಸಂಘದ ಜೊತೆ ನಾವು ಕೋರ್ಟಿಗೆ ಹೋಗಲು ತೀರ್ಮಾನಿಸಿ ಆಗಿದೆ. ಈಗ ಆ ಸಂಘದ ಅಧ್ಯಕ್ಷರೇ ಬಂದು ಮಾಡುವವರು ಇಲ್ಲಿ ಕುಡಿಸೋತಿರ್ಲಿಲ್ಲ. ನಮ್ಮ ಭಾಗದಲ್ಲಿ ಆದದ್ದು ನಮ್ಮ ತೆರಿಗೆ ಮುಟ್ಟಬೇಕು. ಇದು ರೈತರಿಂದ ಫೋನ್ ಅಭಿಯಾನ, ರಕ್ಷಣೆ ಕೊಡಿ ಅಂತ ಕೇಳಿ. ಈಗ ಎಲ್ಲದಕ್ಕೂ ನಾವು ರಕ್ಷಣೆ ಸರ್ಕಾರದಲ್ಲಿ ಹೇಳುದು. ಈಗ ಇಲ್ಲಿ ಜಿಲ್ಲಾ ಅದಕ್ಕೆ ನಮ್ಮ ನಮ್ಮ ಸರ್ಕಾರ ಅದಕ್ಕೆ ಒಂದೊಂದು ಒಂದು ಇದನ್ನೇ ಮಾಡಿಟ್ಟಿದೆ, ಹೋಗಿ ರಕ್ಷಣೆ ಕೊಡ್ಲಿಕ್ಕೆ ಅಂತ ಹೇಳಿ. ಹೋಗಿ ಕೊಡ್ಲಿ, ಎಲ್ರಿಗೂ ಕೊಡ್ಬೇಕು. ಅಲ್ಲ, ನಮ್ಮ ಮನೆಗೆ ದಾಳಿ ಆದಾಗ ಮಾತ್ರ, ಅಂದ್ರೆ ನಮ್ಗೆ ನಿರಂತರ ಮಂಗಗಳ ದಾಳಿ ಉಂಟು, ಹಾಗಾಗಿ ನಾವು ಹೇಳಲೇಬೇಕಷ್ಟೇ. ಅಲ್ಲ, ಮತ್ತೆ ಕೋವಿಡ್ ಮನೇಲಿ ಯಾವ ಬೇಡದಕ್ಕೆಲ್ಲ ಸಮಿತಿ ರಚಿಸಿ ಇಂಥ ಬೇಡದನ್ನೆಲ್ಲ ಮಾಡ್ತಿರಲ್ಲ, ರೈತರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಸ್ವಾಮಿ. ನಾವೇನು ಕ್ರಿಮಿನಲ್ಸ್ ಗಳು ಅಂತೇಳಿ ನಾವು ನಮ್ಮ ಜಿಲ್ಲಾಧಿಕಾರಿಯವರಿಗೆ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಹತ್ರ ಏನಾದ್ರು ನೀವು ಕೋವಿಡ್ ಇಡುವುದಕ್ಕೆ ವಿನಾಯಿತಿ ಕೊಡುವುದಕ್ಕೆ ಇರುವಂತಹ ಮಾನದಂಡ ನಮ್ಮ ಲೆಕ್ಕದಲ್ಲಿ ನಾವು ಕ್ರಿಮಿನಲ್ಸ್ ಗಳಾಗಿದ್ರೆ ಮಾತ್ರ, ನಮ್ಮ ಮೇಲೆ ಏನಾದ್ರು ಅಂತಹ ಒಂದು ಎಲಿಗೇಷನ್ಸ್ ಇದ್ರೆ ಮಾತ್ರ ನೀವು ಅದನ್ನು ಮಾಡಬಹುದು ಅಲ್ವಾ. ಈಗ ಈ ಚುನಾವಣೆ ಕಾಲದಲ್ಲಿ ಕೋವಿ ಹಿಡಿದು ಮತ ಹಾಕಿಸ್ತಾರೆ ಅಂತ ಹೇಳುದು ಒಂದು ಬಿಟ್ರೆ ಚುನಾವಣಾ ಆಯೋಗಕ್ಕೆ ಏನಿದೆ ಇದರಲ್ಲಿ? ಹಾಗೆ ಯಾರಾದ್ರೂ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಎಸ್ಪೆಷಲಿ. ಹಾಗಾಗಿ ನಾವು ಒತ್ತಾಯಪೂರ್ವಕವಾಗಿ ನಾವು ನಿಮ್ಮ ಹತ್ರ ಆಗ್ರಹವನ್ನ ಮಾಡ್ತೇವೆ. ರತ್ನಾಕರ ಪೂಜಾರಿ ಅವರಿಗೆ ನ್ಯಾಯ ಸಿಗಬೇಕು, ಅವರ ಹಾಗೆನ ಎಲ್ಲಾ ರೈತರಿಗೆ ನ್ಯಾಯ ಸಿಗಬೇಕು, ಅವರ ಎಲ್ಲಾ ಖರ್ಚು ವೆಚ್ಚಗಳನ್ನ ಸರ್ಕಾರ ಭರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಕೋವಿ ತಂದಿಡ್ತೇವೆ, ಪೊಲೀಸರನ್ನು ತಂದು ನಮ್ಮ ತೋಟ ಕಾಯಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲ, ಬೇರೆ ಆಪ್ಷನ್ ಇಲ್ಲ ನಮಗೆ. ಒಬ್ಬ ಜವಾಬ್ದಾರಿಯುತವಾದಂತಹ ಡಿಸಿ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೇನೆ ಅಂತ ಹೇಳಿ ನಮಗೆ ಥ್ರೆಟ್ ಕೊಟ್ರೆ ನಾವು ಏನು ಮಾಡುದು ಹೇಳಿ? ಈಗ ಕಳ್ಳರು ಬಂದ್ರೆ ನೀವು ಅವರಿಗೆ ಹೊಡಿಬಾರ್ದು ಅಂತ ಹೇಳ್ತಾರೆ, ಅವ್ರು ನಮ್ಮನ್ನು ಹೊಡೆದು ಬಂದ್ರೆ ಜಿಲ್ಲಾಡಳಿತ ಜವಾಬ್ದಾರಿ ಕಾನೂನು ಅವರಿಗೆ, ನಮಗೆ ಮಾತ್ರ ಕಾನೂನು, ಅವರಿಗೆ ಕಾನೂನು ಇಲ್ಲ ಅಲ್ಲ. ಇಂಥ ಒಂದು ದ್ವಂದ್ವ ವ್ಯವಸ್ಥೆಗಳು ನಮ್ಮಲ್ಲಿ ನಡೀತಾ ಇರುವುದನ್ನು ನಾವು ಖಂಡಿಸಬೇಕು. ಮಾಧ್ಯಮದವರು ಇದನ್ನು ಹೈಲೈಟ್ ಮಾಡಬೇಕು. ಇಲ್ಲಿ ಪ್ರಾಣಿಗಳಿಗೆ ಇರುವಷ್ಟು ಇದು ಎಂತ ಪ್ರಾಮುಖ್ಯತೆ ಮನುಷ್ಯರಿಗಿಲ್ಲ ಅಂತ ಹೇಳಿ ಆಯ್ತು. ರತ್ನಾಕರ್ ಅವರಿಗೆ ಈಗ ರಿಲೀಫಿಗೆ ಅರ್ಜಿ ಕೊಟ್ಟಿದ್ರ ಗೊತ್ತಿಲ್ಲ, ಅದರ ಬಗ್ಗೆ ಕೇಳಿ. ಅಲ್ಲ, ಅರ್ಜಿ ಕೊಡ್ಬೇಕಂತ ಅದು ಪರವಾನಿಗೆಯಲ್ಲಿ ಬಂದಂತ ಬಂದಂತಲ್ಲ. ಮತ್ತೊಂದು ನಿಮ್ಮ ಹತ್ರ ಈಗ ಪರವಾನಿಗೆ ಇದ್ದ ಕೋವಿಯನ್ನ ನೀವು ಡೆಪಾಸಿಟ್ ಹೇಳಲಿಕ್ಕೆ ಬಿಡ್ತೀರಿ, ಕಳ್ಳ ಕೋವಿಯೇ ಅದಕ್ಕೆ ರಾಜ್ಯದಲ್ಲಿ ಅಥವಾ ನಮ್ಮ ಜಿಲ್ಲೆ ಒಂದ್ ವೇಳೆ ಇದ್ರೆ ನಮಗೆ ಗೊತ್ತಿಲ್ಲ. ಇದ್ರೆ ಈಗ ಆ ಹಂದಿ ಹಾಯ್ಬೇಕಾದ್ರೆ ಅದಕ್ಕೆ ಪೆಟ್ಟಾಗಿರ್ಬೇಕು, ಪೆಟ್ಟಾಗಿರ್ಬೇಕಾದ್ರೆ ಯಾರು ಅದಕ್ಕೆ ಏನಾದ್ರು ಗಾಯ ಮಾಡಿರ್ಬೇಕು, ಹೇಗೆ ಮಾಡಿದಾರೆ ಹಾಗೆ ಆಗ್ಬೇಕು. ಅದನ್ನ ಇನ್ವೆಸ್ಟಿಗೇಟ್ ಮಾಡಿ ನೋಡಿ. ಇವರು ಅಷ್ಟು ಸಾಮಾಜಿಕ ಜವಾಬ್ದಾರಿ ಇದ್ದವರು. ಅವರು ಈಗ ಅವರು ಅವತ್ತು ಆನೆಯನ್ನು ಹಿಡಿಲಿಕ್ಕೆ ಹೋಗಿದ್ದಾರೆ, ಈ ಸತ್ಯ ಹಂದಿಯನ್ನು ಹಿಡಿಬೇಕು ಅಲ್ಲ. ಈ ವಿಚಾರದಲ್ಲಿ ನಮಗೆ ಆಡಳಿತ ವ್ಯವಸ್ಥೆಯ ಅಸಹಾಯಕತೆಯ ಬಗ್ಗೆ ನಮಗೆ ಗೊತ್ತಿದೆ. ಇದಕ್ಕೆ ಒಂದು ಬಹಳ ಕನ್ಸ್ಟ್ರಕ್ಟಿವ್ ಆದ ಒಂದು ಪಾಲಿಸಿಯನ್ನು ಅವರು ಮಾಡದೇ ಇದ್ದರೆ ನಾವು ಇಂತಹ ವ್ಯವಸ್ಥೆಗಳಿಗೆ ಬಲಿ ಬೀಳಿದ್ದೇವೆ. ಆನೆಗಳು ಬರ್ತವೆ ಅಂತ ಅದಕ್ಕೆ ಆನೆ ಕಾರಿಡಾರ್ ಏನೆಲ್ಲ ಮಾಡಿ ಅಗಳ ಎಲ್ಲ ಮಾಡಿದ್ರೆ ಏನಾಯ್ತು ಅದು ನೋಡ್ಬೇಕು ನೀವು. ಹೋಗಿ ಅಗಳ ಮಾಡ್ತಾರೆ, ಜನಗಳಿಗೆ ಹೋಗಿ ದಾರಿ ಇಡ್ತಾರೆ, ಆನೆಗಳು ಆದಾಯ ಬರ್ತಿಲ್ಲ. ಇಂತಹ ಒಂದು ಅವ್ಯವಸ್ಥೆಯ ಆಡಳಿತ ಈಗ ಮಾಡಿದ್ದೇವೆ. ಅದರ ಮುಖಾಂತರ ರೈತ ಸಂಘ ಮತ್ತು ಕೋವಿ ಬಳಗ ಏನು ಪರವಾನಿಗೆ ಕೊಟ್ಟವರು ಎಲ್ಲ ಅಲ್ಲ, ಪರವಾನಿಗೆ ಹೊಂದಿದ ಕೋವಿ ಬಳಗ ಅದನ್ನು ನಾವು ಪ್ರಶ್ನೆ ಮಾಡುದು. ಆಡಳಿತ ರೈತರು ಕ್ರಿಮಿನಲ್ ಅಲ್ಲ. ನೀವೇನಾದ್ರು ಈಗ ಪೊಲೀಸ್ ಠಾಣೆಯನ್ನ ಕರೆಸುವಂತ ಕೆಲಸ ಏನಾದ್ರು ಮಾಡಿದ್ರ? ಯಾರಾದ್ರೂ ಈಗ ನಿಮ್ಮ ಈಗ ತೋಟಕ್ಕೆ ಇದು ಬಂದಾಗ ಏನಾದ್ರು ಮಾಡಿದ್ರಿ? ನಾವು ಅಲ್ಲಿ ಹೇಳಿದ್ದೇವೆ, ದೂರು ಕೊಡ್ತಾ ಇದ್ದೀರಾ ಅಂತ. ನಮ್ಮ ಪೊಲೀಸ್ ಸ್ಟೇಷನ್ಗೆ ನಾವು ಕೊಡ್ಲಿಲ್ಲ. ಈಗ 112 ಇದೆ, ತುರ್ತು ಸೇವೆಗಳ ಇದು, ಅದನ್ನು ಮಾಡ್ಬೇಕು ಅಂತ ಹೇಳಿ ಇದ್ದೇವೆ. ಎಲ್ಲ ರೈತರು ಮಂಗ ಬಂದ ಕೂಡಲೇ ಅವರಿಗೆ ಫೋನ್. ಈಗ ವಿಘ್ನ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈಗ ಪೊಲೀಸರು ಹೋಗಿ ಮಂಗವನ್ನು ಕಾಯುವಂತ ಪರಿಸ್ಥಿತಿ ಆಗಿದೆ. 2 ಸಲ ಮನೆಗೆ ಹೋಗಿ ಮತದಾನ ನಮ್ಮ ಹಕ್ಕು, ಮತದಾನ ನಮ್ಮ ಶಕ್ತಿ. ನಾವು ಅದನ್ನು ಎಲ್ಲಿ ಕೊಡಬೇಕು ಅದನ್ನು
ಮಾಡ್ತೇವೆ. ಆದರೆ ಇದು ಆಡಳಿತ ವ್ಯವಸ್ಥೆಯ ಜವಾಬ್ದಾರಿ, ಅದಕ್ಕೆ ಅವರು ಕೆಲಸ ಮಾಡಬೇಕು. ಮತದಾನವನ್ನು ನಾವು ಇದಕ್ಕೆ ಕನೆಕ್ಟ್ ಮಾಡ್ತಾ ಇಲ್ಲ. ಆದರೆ ಇಷ್ಟು ಅಲ್ಲ, ಈಗ ಸಾರ್ವಜನಿಕವಾಗಿ ರಸ್ತೆ ಇಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ ಅಂತ ಹೇಳುವಾಗ ಮತ ಬಹಿಷ್ಕಾರ ಅಂತ ಹೇಳಿ ಊರಲ್ಲಿ ಮಾಡ್ತಾರೆ. ಒಂದು ಸರಿ ಇಲ್ಲ ಅಂದ್ರೆ ನೋಟಾ ಅಭಿಯಾನ ಕೂಡ ಒಂದು ಕಡೆಯಿಂದ ಬೇರೆ ರೀತಿಯಲ್ಲಿ ದೂರ ಆಗ್ತಾ ಉಂಟು. ಹಾಗೆ ರೈತರ ಬಗ್ಗೆ ಅನ್ಯಾಯ, ರೈತರು ಬುದ್ಧಿವಂತರು, ಅವ್ರು ಏನ್ ಮಾಡ್ಬೇಕೋ ಮಾಡ್ತಾರೆ. ನಾವೀಗ ಅವರು DC ಅವರ ಅಥವಾ ಜಿಲ್ಲಾಡಳಿತ ಮತದಾನ ಬಹಿಷ್ಕಾರ ಅಂತ ಹಾಕಿದ್ದೇವೆ, ಘೋಷಣೆ ಮಾಡಿದ್ದೇವೆ. ಆದ್ರೆ ಇವರದ್ದು ಸುದ್ದಿ ಇಲ್ಲ. ಯಾಕಂದ್ರೆ ರೈತರು ಪ್ರಯೋಜನಕ್ಕಿಲ್ಲದವರು ಅಂತ ಇವರ ತಲೆಯಲ್ಲಿ ಕೂತಿದೆ. ಅಲ್ಲಿಗ ನಿಮ್ಮ ರೈತ ಸಂಘದಲ್ಲಿ ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.